ಬಜ್ಪೆ ಗುರುಪುರದ ಕಂದಾವರ ಪಂಚಾಯತ್ ಅಧ್ಯಕ್ಷ ಉಮೇಶ್ ಮೂಲ್ಯರ ಮೇಲೆ ಕಂದಾವರ ಪಿಡಿಒ ಯಶವಂತ್ ಎಂಬುವರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಪಿಡಿಒ ಕೃತ್ಯವನ್ನು ಖಂಡಿಸಿ ಕಂದಾವರ ಸಾರ್ವಜನಿಕರು ಕಂದಾವರ ಗ್ರಾಮ ಪಂಚಾಯತ್ ಆವರಣದಲ್ಲಿಯೇ ಪಿಡಿಒ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಂಚಾಯತ್ ಮೇಲೆ ಹಲ್ಲೆ ಮಾಡಿ ಧಿಕ್ಕಾರ. ಪಂಚಾಯತ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ ಪಿಡಿಒಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಹಲ್ಲೆಗೆ ಒಳಗಾಗಿರುವ ಕಂದಾವರ ಪಂಚಾಯತ್ ಅಧ್ಯಕ್ಷ ಉಮೇಶ್ ಮೂಲ್ಯ ಅವರು. ಉಮೇಶ್ ಅವರೇ ನಮಸ್ತೆ. 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 ಈ ಪಿಡಿಒ ಅವರು ತಮ್ಮ ಮೇಲೆ ಹಲ್ಲೆ ನಡೆಸಿರುವಂತದ್ದು, ಇದಕ್ಕೆ ಕಾರಣ ಏನು ಉಮೇಶ್ ಅವರೇ? ನಾವೊಂದು ಯಾವುದೇ ಫೈಲ್ ಸಾರ್ವಜನಿಕ ಒಂದು ಸಮಸ್ಯೆಗೆ ಒಂದು ಯಾವುದೇ ಫೈಲ್ ಅರ್ಜಿ ಕೊಟ್ಟರು ಫೈಲ್ ಕೇಳಿದ್ರೆ ನಾವು ಫೈಲ್ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಿಮ್ಗೆ ಕೊಡುದಿಲ್ಲ ಅಲ್ಲ. ನಾವೊಂದು ಪಂಚಾಯತಿ ಬೋರ್ಡ್ ನಿರ್ಣಯ ಮಾಡಿದ್ದಲ್ಲ, ಅದನ್ನ ಕೊಡ್ಬೋದಲ್ಲ. ನಿರ್ಣಯ ನೀವು ಎಷ್ಟು ಮಾಡ್ತೀರಿ? ನಿರ್ಣಯ ಮಾಡಿದನ್ನೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಬರುದಿಲ್ಲ ನಿಮ್ಗೆ ಕೊಡ್ಲಿಕ್ಕೆ. ನೀವ್ ಏನ್ ಮಾಡ್ತೀರಿ ಮಾಡಿ. ಮತ್ತೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ನಿಮ್ಮ ಮತ್ತೆ ಜನರು ಇವರ ಕಡೆ ನನ್ನ ಕಡೆಗೆ ಬಂದು ಇವರನ್ನ ಈ ಕಡೆ ಕಳಿಸ್ತಾರೆ. ಇವರು ಹೇಳುದು ನೀವು ಅಧ್ಯಕ್ಷರ ಕಡೆಗೆ ಯಾಕೆ ಹೋಗುದು, ಅವರು ಕೊಡ್ತಾರೆ ನಾನು ಕೊಡುದು, ಅವರ ಕಡೆಗೆ ಹೋಗಬೇಡಿ ಹಾಗೆ ಅಂತ ಹೇಳುದು. ಒಂದು ಅರ್ಜಿ ಕೊಟ್ರೆ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡ್ಬೇಕಾದ್ರೆ 1 ತಿಂಗಳು ಬೇಕು. ಒಂದು ಪಾಪದವರು ಬಂದು ನನ್ನ ಹತ್ರ ಇದು ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ನಂಗೆ ಏನು ಸಮಸ್ಯೆ ಮಾಡದ ಹಾಗೆ ನಾವು ಏನು ಸಮಸ್ಯೆ ಗೊತ್ತಾಗುದಿಲ್ಲ ನಮ್ಗೆ ಎಂತ ಮಾಡ್ಬೇಕಂತ. ಹಾಗೆ ನಾವು ಅವರ ಯಾವ್ದು ವಿಷಯ ಕೇಳಿದ್ರೆ ನಮ್ಗೆ ನೀವು ಕೊಡ್ಲಿಲ್ಲ ಟಿವಿ ಕೇಳಲಿಕ್ಕೆ ಹಾಗೆ ಅಂತ ಹೇಳ್ತಾರೆ. ಹಾಗೆಲ್ಲ ಹೀಗೆ ಮಾತಾಡಿ ಹೀಗೆ ಜಾತದ್ದವರು. ಅಂದ್ರೆ ಇದು ನಿಮ್ಗೆ ಎಂತ ಪವರ್ ಉಂಟು? ನಿಮ್ಮನ್ನು ಬಿಡುದಿಲ್ಲ ನಾನು. ಏನ್ ಮಾಡ್ತೇನೆ ಗೊತ್ತುಂಟಾ ನಿಮ್ಗೆ? ನಿಮ್ಗೆ ತಾಕತ್ತು ಉಂಟಾ? ನೀವು ಮಾಡ್ತಾ ಇದ್ರೆ ಮತ್ತೆ ನಾವೊಂದು ಇವಾಗ ಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿ ಇವರಿಗೆ ಕೊಟ್ಟು ಒಂದು ಲೆಟರ್ ಕೊಡಿಯಪ್ಪ ಅವರಿಗೆ. ಬಾಬಾದವರು ಅಂಗವಿಕಲರು ಇದ್ದಾರೆ, ನಾನೊಂದು ಗಂಗಾಧರ್ ಅಂತ ಅಂಗವಿಕಲ ಇದ್ದಾರೆ, ಕಿಡ್ನಿ ಪೇಷಂಟ್, ಡಯಾಲಿಸಿಸ್ ಮಾಡ್ತಾರೆ. ಅವ್ರಿಗೆ ಒಂದು NOC ಬೇಕಿತ್ತು ಕರೆಕ್ಟ್ ಆಗ್ಲಿಕ್ಕೆ. ಒಂದು ಚರ್ಚಿನವರು ಮನೆ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಾವು ಕೇಳಿದಕ್ಕೆ ಗೆ ಫೋನ್ ಮಾಡಿದ್ದೆ ನಾನು, ನನ್ನ ಮೊಬೈಲ್ ಅನ್ನೇ ಮಾಡಿದ್ದು. ಮಾಡಿದಕ್ಕೆ ಎಂತ ಹೇಳಿದ್ದಾರೆ ಗೊತ್ತಿಲ್ಲ? ಹೇಳಿ ಕೇಳ್ತಾ ಇದ್ದೆ. ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ಇವರಿಗೆ, ಈಗ ಕೊಡಪ್ಪ ಅವ್ರು ಬಾಬಾದವರ ಈಗ ಇವಾಗ ಫೋನ್ ಇಟ್ಟು ಹೇಳುದು CS ಹತ್ರ ಇವಾದ್ರೆ CS ಹತ್ರ ನಾನು ಕೊಡುದು ನಾನಲ್ಲ, ನಾನು ಕೊಡುದಿಲ್ಲ. ಅವ್ರು ಹೇಳ್ತಾರೆ ಕೊಡುದು ನಾನಲ್ಲ ಹಾಗೆ ಅಂತ ಹೇಳಿದ್ರೆ ಆ ದಬ್ಬಲಿಕೆಯನ್ನ ಮಾತಾಡ್ತಾ ಇದ್ದಾರೆ. ಖಂಡಿತ ಇವರನ್ನು ಅಲ್ಲಿ ಇಟ್ಕೊಂಡು ಪಾಪದವರು ಬದುಕಿಗೆ ಸಾಧ್ಯ. ಆ ಗ್ರಾಮದಲ್ಲಿ ಎಷ್ಟು ಜನರು ಒಬ್ಬಾಗ್ತಾ ಇದ್ದಾರೆ, ಕನ್ನಡ ಇದ್ದಾರೆ. ಅಂದ್ರೆ ತಾವು ಹೇಳ್ತಾ ಇರೋದು ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಅಲ್ಲ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಹತ್ತಿರ ಸಮಸ್ಯೆ ಇಟ್ಕೊಂಡು ಹೋದ್ರೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂತ. ಮಾಡ್ತಾ ಇಲ್ಲ, ಖಂಡಿತ ಮಾಡ್ತಾ ಇಲ್ಲ. ಯಾರಿಗೆ ಮಾಡ್ತಿಲ್ಲ. ನಾನೊಂದು ಅಧ್ಯಕ್ಷ ಒಂದು ಹೇಳಿದ್ರೆ ಇಷ್ಟರಿಗೆ ಒಂದು ಕೆಲಸ ಮಾಡುದಿಲ್ಲ, ಅದು ಆಗುದಿಲ್ಲ. ಅದು ಹೀಗೆ ಆಗ್ಬೇಕು, ಅದಾಗ್ಬೇಕು. ಒಂದು ಸಮಸ್ಯೆ ಯಾವ್ದು ಸಮಸ್ಯೆಯನ್ನು ಜನರ ಸಮಸ್ಯೆಯನ್ನು ಒಂದಕ್ಕೆ ಕೊಡುದಿಲ್ಲ. ಒಂದು ನೀರಿನ ಸಮಸ್ಯೆ ಆದ್ರೆ ಅದಕ್ಕೆ ಬರುದಿಲ್ಲ, ಯಾವ್ದು ಬರುದಿಲ್ಲ. ಅಂದ್ರೆ ಒಂದು ನೋಡಿ, ಒಂದು ಲೈಸೆನ್ಸ್ ಕೊಡ್ತಾರೆ ಮನೆಗೆ, ಹೋಗಿ ಬಂದು ಜನರು ಕೊಡುವಾಗ ಅಧ್ಯಕ್ಷರಿಗೆ ಕೇಳುದಿಲ್ಲ, ಸದಸ್ಯರಿಗೆ ಹೇಳುದು, ಯಾರಿಗೆ ಹೇಳುದಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಿಲ್ಲ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಹಾಗೆ ಮಾಡ್ತಾರೆ ಇವರು. ಖಂಡಿತ ಹೇಳ್ತೇನೆ, ಇವರನ್ನು ಗ್ರಾಮ ಪಂಚಾಯತಿಗೆ ಹಾಕಬೇಡಿ ದಯವಿಟ್ಟು. ಸರ್ಕಾರಕ್ಕೆ ಹೇಳುದು ನಾವು ಮನವಿ ಮಾಡುದು. ಯಾಕೆಂದ್ರೆ ಇವರನ್ನು ಯಾವ ಗ್ರಾಮ ಪಂಚಾಯತಿಗೆ ಹಾಕಬಾರ್ದು. ಅಲ್ಲ, ಈಗ ಯಾವುದೇ ವಿನಂತಿ ಪಂಚಾಯತ್ನಲ್ಲಿ ಮಾಡುದು ನಾವು. ಉಮೇಶ್ ಅವರೇ, ಬೇರೆ ಕೆಲಸ ಕೊಡಿ ಅವರಿಗೆ, ಒಳ್ಳೆ ಸಂಬಳ ಕೊಡಿ. ಅದೇನು ನಮ್ಮೇನು ಅವರ ಮೇಲೆ ವೈಯಕ್ತಿಕ ಏನು ದೋಷ ಇಲ್ಲ. ನಮ್ಮ ಜನರ ಅಭಿವೃದ್ಧಿ ಮಾಡದ ಜನರಿಗೆ ಯಾವ ಗ್ರಾಮ ಪಂಚಾಯತಿಗೆ ಹಾಕಬೇಡಿ ದಯವಿಟ್ಟು. ಸರ್ಕಾರಕ್ಕೆ ಮನವಿ ಮಾಡಿ. ಯಾವುದೇ ಪಂಚಾಯತ್ ನಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಅಲ್ಲಿ ಪಿಡಿಒ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಲ್ಲಿ ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಹೇಳುದಿಲ್ಲ, ನಮ್ಮ ಹತ್ರ ಸಂಘಟನೆ ಕೊಡುದಿಲ್ಲ, ಏನು ಇಲ್ಲ. ಇವರಷ್ಟಿಗೆ ಇವರು ಮಾಡುದು, ಇವರಷ್ಟಿಗೆ ಇವರು ಮಾಡುದು. ಅಂದ್ರೆ ಇದು ನಿಮ್ಮ ಮೇಲೆ ಹಲ್ಲೆ ಎಷ್ಟೊತ್ತಿಗೆ ಆಗಿರುವಂತದ್ದು? ಅಂದ್ರೆ ಯಾವ ರೀತಿ, ಯಾವ ಒಂದು ಗಂಟೆ ಒಂದು ಕಾಲ ಅಷ್ಟೇ. ಅಂದ್ರೆ ಇದೀಗ ತಾವು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೀರಾ ಅಲ್ವಾ? ಹಿರಿಯ ಅಧಿಕಾರಿಗಳಿಗೆ ಏನಾದ್ರು ದೂರು ಕೊಟ್ಟಿದ್ದೀರಾ ಅಂತ? ನಾವು ನೋಡಿ, ಇದರ ಮೊದಲು
ಸಿಎಸ್ಗೆ ಹತ್ರ ಹೋಗಿದ್ದೇನೆ, ಇವರ ಹತ್ರ ಹೋಗಿದ್ದೇನೆ, ಜಿಲ್ಲಾ ಉಸ್ತುವಾರಿಗೆ ಮಾಡಿದ್ದೇನೆ. ಎಲ್ಲರಿಗೆ ನಮಗೆ ಕೊಟ್ಟು ಸಾಕಾದ ಅನಿವಾರ್ಯ ಆಯ್ತು. ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂಗರ ಕೊಟ್ಟಿದ್ದೇವೆ. ಸಚಿವರಿಗೆ ನಾವು ಸಿಎಸ್ಗೆ ಜಿಲ್ಲಾ ಪಂಚಾಯತ್ ಸಿಎಸ್ಗೆ ಒಂದು ಅಂಗವಿಕಲರನ್ನು ಕರ್ಕೊಂಡು ಹೋಗಿದ್ದೇವೆ ಸ್ವಾಮಿ. ವಿಡಿಯೋ ಉಂಟು, ನಿಮ್ಗೆ ತಲುಪುತ್ತೇವೆ, ನಿಮ್ಗೆ ಬರ್ಬೋದು. ಒಂದು ಅಂಗವಿಕಲರನ್ನು ಕರ್ಕೊಂಡು ಹೋಗಿ ಹೇಳಿದ್ದೇನೆ. ಅದಕ್ಕೆ ಸಿಎಸ್ ಅಂತ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಒಂದು ಏನು ಬದುಕಲಿಲ್ಲ ಅವರು ಪಾಪ, ಒಂದು ಕಿಡ್ನಿ ಪೇಷಂಟ್, ಒಂದು ಕಾಲಿಲ್ಲ, ಅಂತವರಿಗೆ ಇವರು ಕರಡು ತರಲು ಎಂತ ಅಧಿಕಾರಿ ಇವರು. ಅಂದ್ರೆ ಈಗ ಗ್ರಾಮಸ್ಥರ ಪ್ರತಿಭಟನೆಯಿಂದ ಆದ್ರೂ ಪಿಡಿಒ ಅವರ ವರ್ಗಾವಣೆ ಆಗ್ಬೋದಂತ ಅನಿಸ್ತಾ ತಮ್ಗೆ? ನೋಡಿ, ಇದು ಖಂಡಿತ ನಾವು ವರ್ಗಾವಣೆ ಆಗದಿದ್ದರೆ ನಾವು ಅಲ್ಲಿಂದ ಉಪವಾಸ ಸತ್ಯ ಗ್ಯಾರಂಟಿ ಮಾಡುದು. ಇದು ಇಲ್ಲಿಗೆ ಬಿಡುದೇ ಇಲ್ಲ. ಸಾಕಾಯ್ತು ನನಗೆ, ಇವರನ್ನು ಎಲ್ಲರಿಗೆ ಅರ್ಜಿ ಕೊಟ್ಟು ಸಾಕಾಯ್ತು. ಇನ್ನು ನಾವು ಗ್ರಾಮಸ್ಥರು ಸೇರಿ ಎಲ್ಲ ನಮಗೆ ಪ್ರತಿಭಟನೆ ಕೂತ್ಕೊಳ್ಳು, ಉಪವಾಸ ಸತ್ಯ ಅಂತ ಕೂತ್ಕೊಳ್ಳುದೇ ಖಂಡಿತ. ಓಕೆ 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 ಸರಿ ಧನ್ಯವಾದಗಳು ತಾವು ನಮ್ಮ ಜೊತೆ ಮಾತನಾಡೋದಕ್ಕೆ. ಇದು ಕಂದಾವರ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಉಮೇಶ್ ಮೂಲ್ಯ ಅವರು ಆಡ್ತಾ ಇರುವಂತಹ ಮಾತುಗಳು. ತಮ್ಮ ಮೇಲೆ ಅಲ್ಲಿಯ ಪಿಡಿಒ ಯಶವಂತ್ ಎಂಬುವರು ಏನಿದ್ದಾರೆ ಅವರು ಹಲ್ಲೆ ನಡೆಸಿದ್ದಾರೆ. ಪಂಚಾಯತ್ನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ತಾವು ಯಾವುದೇ ಸಮಸ್ಯೆಗಳನ್ನ ಹಿಡ್ಕೊಂಡು ಹೋದ್ರು ಕೂಡ ಅವರು ನಮ್ಮ ಜೊತೆಗೆ ಸ್ಪಂದನೆ ಮಾಡ್ತಾ ಇಲ್ಲ, ಯಾವುದೇ ವಿಚಾರಕ್ಕೆ ಕೂಡ ಸುಮ್ಮನೆ ಇಲ್ಲದೆ ಅಲೆದಾಡಿಸ್ತಾರೆ ಅನ್ನೋದು ಅಧ್ಯಕ್ಷರ ಆರೋಪಗಳು. ಪಂಚಾಯತ್ ಮೇಲೆ ಹಲ್ಲೆ ಮಾಡಿ ಧಿಕ್ಕಾರ. ಪಂಚಾಯತ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ ಪಿಡಿಒಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು.